ಪ್ರೀತಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಅಂತ, ಚನ್ನರಾಯಪಟ್ಟಣದಿಂದ. ಇವರು ನಮ್ಮ ತಾಯಿ ದೇವಮ್ಮ ಅಂತ. ಇವರಿಗೆ 73 ವರ್ಷ. ಕಳೆದ ಜನವರಿ 2021ರಲ್ಲಿ ಹುಷಾರಿಲ್ಲದಾಗೆ ಆಯಿತು ನಮ್ಮ ತಾಯಿಗೆ. ಡಾಕ್ಟ್ರಲ್ಲಿ ಹೋಗಿ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, 2nd ಸ್ಟೇಜಲ್ಲಿ ಇದೆ ಅಂತ ಹೇಳಿದರು. ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಡಾಕ್ಟ್ರು. ಅದೇ ರೀತಿ ಆಪ್ರೇಷನ್ ಕೂಡ ಮಾಡಿಸಿದ್ವಿ. ನಂತರ ಕೀಮೋಥೆರಪಿ ಕೂಡ ಮಾಡಬೇಕಾಗ್ತದೆ ಅಂತ ಹೇಳಿದರು. ಹಾಗಾಗಿ ಇವರಿಗೆ BP ಶುಗರ್ ಎಲ್ಲ ಇರೋದ್ರಿಂದ ನಮಗೆ ತುಂಬ ಟೆನ್ಷನ್ ಆಯಿತು. ಏನು ಮಾಡೋದು, ಏಜ್ ಆಗಿದೆ, ಕೀಮೋಥೆರಪಿ ಕೊಡೋ ಹಾಗಿಲ್ಲ, ಹಾಗೆ ಇರೋ ಹಾಗಿಲ್ಲ, ಅಂತಹ ಒಂದು ಪರಿಸ್ಥಿತಿ. ಹಾಗೆ ನಮ್ಮ ಆತ್ಮೀಯರೊಬ್ಬರು ಆ ಸಂದರ್ಭದಲ್ಲಿ ನಮಗೆ ಹುಬ್ಬಳ್ಳಿಯಲ್ಲೊಬ್ಬರು ಡಾಕ್ಟ್ರ್ ಇದ್ದಾರೆ, ನಾಟಿ ವೈದ್ಯರು. ಅವರನ್ನು ಭೇಟಿ ಮಾಡಿ ಅವರು ಹಲವಾರು ಇದೇ ಥರ ಕಾಯಿಲೆಗಳು ಗುಣ ಮಾಡಿದ್ದಾರೆ ಅಂತ ಹೇಳಿದರು. ಹಾಗಾಗಿ ನಾವು ಸೆಪ್ಟೆಂಬರ್ 16ನೇ ತಾರೀಕು 2021ರಲ್ಲಿ ಅವರನ್ನು ಭೇಟಿ ಮಾಡಿದ್ವಿ, ಹುಬ್ಬಳ್ಳಿಯ ಡಾಕ್ಟರ್ನ. ಅವರು ಒಳ್ಳೆ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ನಮಗೆ ಅನಿಸಿತು ಹೋದ ದಿನವೇ. ಅವರು 2 ತಿಂಗಳಿಗೆ ಆಗುವಷ್ಟು ಔಷಧಿಯನ್ನು ಕೊಟ್ಟರು. ಅದನ್ನು ತಗೊಂಡು ನಮಗೆ ನಿನ್ನೆಗೆ 1 ತಿಂಗಳಾಯಿತು. ಅಕ್ಟೋಬರ್ 16, 2021ಕ್ಕೆ ಸರಿಯಾಗಿ 1 ತಿಂಗಳು ಔಷಧಿನೆಲ್ಲ ತಗೊಂಡಿದ್ದು. ಹಲವಾರು ಪಥ್ಯಗಳನ್ನು ಕೂಡ ಹೇಳಿದರು. ಅದೇ ರೀತಿ ನಮ್ಮ ತಾಯಿ ನಡ್ಕೊಂಡ್ರು. ಈಗ ಡಾಕ್ಟ್ರಲ್ಲಿ ನಾವು ಮೈಸೂರು ಡಾಕ್ಟ್ರಲ್ಲಿ ಇಂಗ್ಲೀಷ್ ಮೆಡಿಸಿನ್ ತಗೊಳ್ತಾ ಇದ್ವಿ. ಅದನ್ನು ಕೂಡ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಹೋಗಿ ಬ್ಲಡ್ ಟೆಸ್ಟು, ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಎಲ್ಲ ಟೆಸ್ಟ್ ಮಾಡಿದಾಗ ಎಲ್ಲವೂ ಕೂಡ ನಾರ್ಮಲ್ ಬಂದಿದೆ. 2ನೇ ಸ್ಟೇಜಲ್ಲಿ ಇದ್ದಿದ್ದು 3ನೇ ಸ್ಟೇಜಿಗೆ ಹೋಗೋದು ಬಹಳ ಸುಲಭ, ನಮಗೆಲ್ಲ ಗೊತ್ತಿರುವಂಥದ್ದೇ. ಮತ್ತು ಕೀಮೋಥೆರಪಿ ಕೂಡ ಎಷ್ಟು ಸಮಸ್ಯೆ ಅಂತ ಗೊತ್ತು. ಆದರೆ ಇದು ಬಹಳ ಕಡಿಮೆ ಖರ್ಚಲ್ಲಿ ಬಹಳ ಸುಲಭದಲ್ಲಿ ಗುಣ ಆಗಿದೆ ಅಂತ ಹೇಳೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತದೆ. ಹಾಗಾಗಿ ಔಷಧಿನೆಲ್ಲ ಸರಿಯಾಗಿ ತಗೊಂಡ್ರು. ಹಾಗೆ 2 ತಿಂಗಳು ಬಿಟ್ಟು ಬರಲಿಕ್ಕೂ ಹೇಳಿದ್ದಾರೆ. ಇದು ನಾವು ಗಮನಿಸಬೇಕಾದ್ದೇನಂತ ಹೇಳಿದರೆ, ಇಂತಹ ಒಂದು ನಾಟಿ ವೈದ್ಯರು ನಮಗೀಗ ಅಗತ್ಯವಾಗಿ ಬೇಕಾಗಿದೆ. ನಾವು ಯಾರೂ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ತುಂಬ ಟೆನ್ಷನ್ನಲ್ಲಿರ್ತೀವಿ, ಟೆನ್ಷನ್ ಮಾಡ್ಕೊಳ್ತೀವಿ. ಹಾಗಾಗಿ ಇಂತಹ ಒಂದು ವೈದ್ಯರನ್ನು ನಾವು ಗುರುತಿಸಿ ಗಮನಿಸಿ ನಾವು ಪ್ರಯೋಜನವನ್ನು ಪಡ್ಕೊಂಡ್ರೆ ಯಾವುದೇ ಖರ್ಚಿಲ್ಲದೆ ತುಂಬ ಸುಲಭದಲ್ಲಿ ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ಬೋದು. ಸೋರಿಯಾಸಿಸ್ ಆಗಿರ್ಬೋದು, ಶುಗರ್ ಇರ್ಬೋದು, BP ಆಗಿರ್ಬೋದು, ಮತ್ತು ಗ್ಯಾಂಗ್ರೀನ್, ಹಲವಾರು ರೀತಿಯ ಕಾಯಿಲೆಗಳಿಗೆ ಕೂಡ ಇವರು ಗುಣ ಮಾಡಿದ್ದಾರೆ ಅಂತ ನಾವು ತಿಳಿದುಕೊಂಡ್ವಿ. ಹಲವಾರು ಪುಸ್ತಕಗಳು ಕೂಡ ಬಿಡುಗಡೆಯಾಗಿದೆ. ಇವರು ಡಾಕ್ಟರ್ ಹನುಮಂತ ಮಳಲಿ ಅಂತ. ವಾರದಲ್ಲಿ 1 ದಿನ ಬುಧವಾರ ಮಾತ್ರ ಇವ್ರ ಚೆಕಪ್ ಇರ್ತದೆ. ಬೇರೆ ಬೇರೆ ಊರಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇವರಲ್ಲಿ ಪ್ರಯೋಜನವನ್ನು ಪಡ್ಕೊಂಡವರು ಹಲವಾರು ಜನ ಇದ್ದಾರೆ. ನಾವು ಅಲ್ಲಿ ಹೋಗಿ ತಿಳ್ಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಬಂದು ನಮಗೆ ತುಂಬ ಒಳ್ಳೆಯದಾಯಿತು ಈ ಡಾಕ್ಟ್ರಲ್ಲಿ ಬಂದಾಗ. ಇವರು ಬೇರೆ ಎಲ್ಲ ಸಮಯದಲ್ಲೂ ಕೂಡ ಫೋನ್ ಮಾಡಿ ನಾವು ಮಾತಾಡಿ ಹೋಗ್ಬೋದು. ಡಾಕ್ಟರ್ ಹನುಮಂತ ಮಳಲಿ ಹುಬ್ಬಳ್ಳಿಯಿಂದ ಬಿಜಾಪುರ ರಸ್ತೆಯಲ್ಲಿ ನರಗುಂದ ತಾಲೂಕು ವಾಸನಾ ಗ್ರಾಮದಲ್ಲಿ ಇವರು ಡಾಕ್ಟರ್ ಇರುವಂಥದ್ದು. ಇವರ ದೂರವಾಣಿ ಸಂಖ್ಯೆ 9347022260. ಇವರಿಗೆ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ದಯವಿಟ್ಟು ಯಾರಾದರೂ ಇದ್ದರೆ ದಯವಿಟ್ಟು ಹೋಗಿ ಇದರಿಂದ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನೋದೇ ನಮ್ಮ ಒಂದು ಈ ವಿಡಿಯೋ ಮಾಡಿದ ಉದ್ದೇಶ. ದಯವಿಟ್ಟು ಎಲ್ಲರೂ ಇದನ್ನು ಶೇರ್ ಮಾಡಬೇಕು ಅಂತ ನಾನು ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು, ನಮಸ್ಕಾರ.